ಹಲೋ ಗೈಸ್, ಕವಿಸ್ ಕಿಚನ್ ಕುಡ್ಲಾ ಚಾನಲ್ನ ಕುವೈಟ್ ಸೀರೀಸ್ಗೆ ಸ್ವಾಗತ. ಇವತ್ತು ನಾವು ಕುವೈತ್ ಸಿಟಿ ಅಂದರೆ ಕುವೈಟ್ ದೇಶದ ರಾಜಧಾನಿ ಕುವೈತ್ ಸಿಟಿ ಕಡೆಗೆ ಹೊರಟಿದ್ದೇವೆ. ರಾತ್ರಿ ಆಗ್ತಾ ಬಂತು, ಒಂದು 7 ಗಂಟೆ ಹೊತ್ತು ಇಲ್ಲಿ. ಸೊ ನಾವಿಲ್ಲಿ ಈಗ ಕುವೈಟ್ ಸಿಟಿಯ ಹೃದಯ ಭಾಗ ಅಂದರೆ ಇಲ್ಲಿ ಒಂದು ಪಾರ್ಕ್ ಥರ ಇದೆ. ಸೊ ಈ ಪಾರ್ಕ್ ಒಂದು ವಿಸಿಟ್ ಕೊಟ್ವಿ. ಬೇಸಿಕಲಿ ಅಂದರೆ ನಾವು ಯಾಕೆ ಇಲ್ಲಿಗೆ ಬಂದದಂದರೆ ನನಗೆ ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನನಗೆ ಈ ಪರ್ಫ್ಯೂಮ್ಸ್ ಮತ್ತು ಈ ಶೇವ್ ಕ್ರೀಮ್ಸ್ ಎಲ್ಲ ಇಲ್ಲಿ ಅಂದರೆ ಒಂದು ಇಂಡಿಯನ್ ಶಾಪ್ ಇದೆ. ಸೊ ಅಲ್ಲಿ ಎಲ್ಲ ಸಿಗತ್ತೆ ನಮಗೆ. ಸೊ ಒನ್ ಸ್ಟೋರ್ ನಮಗೆ ಎಲ್ಲ ಐಟಮ್ ಸಿಗುತ್ತೆ. ಒಂದೇ ಒಂದು ಸ್ಟೋರು, ಅಲ್ಲಿ ಎಲ್ಲ ಥರದ ಐಟಮ್ ಸಿಗುತ್ತೆ ನಮಗೆ. ಸೊ ಇಂಡಿಯನ್ ಐಟಮ್ಸ್ ಬೇಸಿಕಲಿ. ಸೊ ಅದಕ್ಕೆ ನಾನು ಇಲ್ಲಿ ನನ್ನ ಫ್ರೆಂಡ್ ಸುಮನ್ ಜೊತೆ ವಿಸಿಟ್ ಕೊಟ್ಟೆ. ಸೊ ಆನ್ ದ ವೇ ನಾವು ಈ ಪಾರ್ಕ್ ಕೂಡ ವಿಸಿಟ್ ಕೊಟ್ವಿ. ಸೊ ಇದು ಅಂದರೆ ಈಗ ಪಾರ್ಕ್ ಈಗ ನಾವು ಈಗ ಹೋಗ್ತಿದ್ದೇವೆ ನೋಡಿ, ಟನಲ್ ಥರ ಇದೆ. ಇದರ ಮೇಲೆ ಏನಿದೆ ನೋಡಿ, ಮೇನ್ ರೋಡ್ ಇದೆ. ಈ ಟನಲ್ ಮೇಲೆ ಮೇನ್ ರೋಡ್ ಇರುವಂಥದ್ದು. ಸೊ ಆ ಮೇನ್ ರೋಡ್ ಕೆಳಗಡೆ ಏನಿದೆ ನೋಡಿ, ಅಲ್ಲಿ ಈ ಥರ ಹೋಟೆಲ್ಸ್, ಕೆಫೇಸ್ ಥರ ಇದೆ ನೋಡಿ. ಇದೊಂದು ಕೆಫೆ ಥರ ಇದೆ. ಸೊ ಈಗ ಬೇಸಿಕಲಿ ನಾವು ಅಂದರೆ ನನಗೆ ರಜೆ ಇತ್ತು, ಸುಮನ್ಗೂ ಕೂಡ ರಜೆ ಇತ್ತು. ಸೊ ಹಾಗಾಗಿ ನಾವು ಒಟ್ಟಿಗೆ ಇಲ್ಲಿಗೆ ಬಂದ್ವಿ. ಅವ್ರಿಗೂ ಕೂಡ ಪರ್ಫ್ಯೂಮ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು. ಸೊ ಹಾಗಾಗಿ ಬಂದ್ವಿ ನಾವು ಇಲ್ಲಿಗೆ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಈಗ ನೋಡಿ ಏನು ನೋಡ್ತಿದ್ದೀವಿ ನೋಡಿ, ಇದು ಕುವೈಟ್ನ ಲಿಬರೇಷನ್ ಟವರ್ ಅಂತ. ಅಂದರೆ ಇದು ಇದರ ಸಿಗ್ನಿಫಿಕೆನ್ಸ್ ಏನಂದರೆ, ಇರಾಕ್ ಏನು ಇನ್ವೇಡ್ ಮಾಡಿತ್ತು ನೋಡಿ, ದಾಳಿ ಮಾಡಿತ್ತು ಕುವೈಟ್ ಮೇಲೆ. ಆಗ ಕುವೈಟ್ ಫ್ರೀಡಮ್ ಬಂತು ನೋಡಿ. ಅಮೆರಿಕಾ ಬಂದು ಇಲ್ಲಿ ಏನೆಲ್ಲ ಇದೆ ನೋಡಿ, 75% ಕುವೈಟ್ ಏನೋ ದೇಶ ಇದೆ ನೋಡಿ, ಅದು ಇರಾಕ್ ಅಂಡರ್ ಇತ್ತು. ಸೊ ಆಗ ಅಮೆರಿಕ ಸಪೋರ್ಟಿಂದ ಕುವೈಟ್ ಏನು ಫ್ರೀಡಮ್ ಬಂತು, ಕುವೈಟ್ಗೆ ಸ್ವಾತಂತ್ರ್ಯ ಬಂತು. ಸೊ ಹಾಗಾಗಿ ಅದರ ನೆನಪಿಗೆ ಈ ಲಿಬರೇಷನ್ ಟವರ್ ಏನಿದೆ ನೋಡಿ, ಅದು ಸಿಗ್ನಿಫೈ ಮಾಡುತ್ತೆ. ಅಂದರೆ ಈಗ ಕೂಡ 2 ದಿನ ಸೆಲೆಬ್ರೇಟ್ ಮಾಡ್ತಾರೆ, ಫೆಬ್ರವರಿ 25 ಮತ್ತು 26. 25 ಕುವೈಟ್ ನ್ಯಾಷನಲ್ ಡೇ ಆದರೆ 26ಗೆ ಕುವೈಟ್ ಲಿಬರೇಷನ್ ಡೇ ಅಂತ ಇರುತ್ತೆ, ಸೆಲೆಬ್ರೇಟ್ ಮಾಡ್ತಾರೆ. ನಮಗೆ ಏನು ಇಂಡಿಪೆಂಡೆನ್ಸ್ ಡೇ ಏನಿದೆ ನೋಡಿ, ಅದೇ ರೀತಿ ಇಲ್ಲಿ ಕುವೈಟ್ ನ್ಯಾಷನಲ್ ಡೇ ಮತ್ತು ಕುವೈಟ್ ಲಿಬರೇಷನ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಇದೀಗ ಕುವೈಟ್ನ ಅಂದರೆ ಮೇಯ್ನ್ ಏನು ಬಸ್ಸಸ್ ಏನಿರುತ್ತೆ ನೋಡಿ, ಟ್ರಾನ್ಸ್ಪೋರ್ಟೇಷನ್ ಏನಿರುತ್ತೆ, ಅದರ ಮೇಯ್ನ್ ಜಂಕ್ಷನ್ ಇದು, ಕುವೈಟ್ ಸಿಟಿಯ ಜಂಕ್ಷನ್ ಪಾರ್ಟ್ ಇದು. ಇಲ್ಲಿ ಡಬಲ್ ಟಿಕ್ಕರ್ ಬಸ್ ಏನಿದೆ ಇದು ಕಾಮನ್ ಇರುತ್ತೆ ನಮಗೆ. ಇದು ಸಿಟಿ ಬಸ್ ಇರುತ್ತೆ. ಸೊ ಬೇಸಿಕಲಿ ಇಲ್ಲಿ 3 ಥರದ ಬಸ್ ಇದೆ. ಸಿಟಿ ಬಸ್ ಮತ್ತು ಇನ್ನೊಂದು ಆರೆಂಜ್ ಕಲರ್ ಏನು ಬಸ್ ಇದೆ ಅದು, ಮತ್ತು ಇನ್ನೊಂದು ಕೆ ಬಸ್ ಅಂತಿದೆ, ಕುವೈಟ್ ಬಸ್. ಸೊ ಕೆ ಬಸ್ ಏನಿರುತ್ತೆ ನೋಡಿ, ಅದು ಬೇಸಿಕಲಿ ಅದು ಸ್ಮಾರ್ಟ್ ಬಸ್ ಥರ. ನಮಗೆ ಚಾರ್ಜಿಂಗ್ ಅದು ಇದು ಪ್ರತಿಯೊಂದಿರುತ್ತೆ. ಹ್ಯಾಂಡಿಕ್ಯಾಪ್ಟ್ಗೆ ಹೋಗುವಂಥದ್ದು ಪ್ರತಿಯೊಂದು ಫೆಸಿಲಿಟೀಸ್ ಇದೆ. ಅದು ರೀಸೆಂಟ್ಲಿ ಇಂಟ್ರೊಡ್ಯೂಸ್ ಆದದ್ದು. ಸೊ ಇದು ಇಲ್ಲಿ ವಾಟರ್ ಶೋ ಎಲ್ಲ ಇಲ್ಲಿ ಕಾಮನ್, ಅಂದರೆ ಟೈಮ್ ಏನಿರಲ್ಲ, ಕಾಮನ್ ಆಗಿ ಇರುತ್ತೆ. ಇದು ನೋಡಿ, ಇಲ್ಲಿ ಒಂದು ಚಿಕ್ಕ ವಾಟರ್ ಶೋ ಥರ ಇದೆ. ಇಲ್ಲಿ ಫೌಂಟೇನ್, ಗಲ್ಫ್ ಕಂಟ್ರೀಸಲ್ಲಿ ಎಲ್ಲ ಫೌಂಟೇನ್ಸ್ ಎಲ್ಲ ಕಾಮನ್ ಆಗಿರುತ್ತೆ. ಸೊ ನಾನು ಮತ್ತು ಸುಮ್ಮನೆಲ್ಲ ಪರ್ಚೇಸ್ ಮಾಡಿ ಹೊರಟಿದ್ದೇವೆ ನಾವು. ಲೇಟ್ ಆಗ್ತಾ ಬಂತು, ಅಂದರೆ ಬಸ್ ಕೂಡ ಮಿಸ್ ಆಯಿತು ನಮಗೆ. ಬಂದ ಬಸ್ ಸುಮ್ಮನೆ ಮಾತಾಡ್ತಿದ್ರು ಫೋನಲ್ಲಿ. ನಾನು ಕೂಡ ನೋಡಲಿಲ್ಲ ಬಸ್ಸನ್ನು. ನಮ್ಮ ಮುಂದೆ ಹೋಯಿತು, ಮಿಸ್ ಆಯ್ತಾ ಬಸ್. ಸೊ ನಮಗೆ ಮಹಬೂಲ ಆದ ಕಾರಣ ಕುವೈತ್ ಸಿಟಿಯಿಂದ ಮಹಬೂಲಕ್ಕೆ ಡೈರೆಕ್ಟ್ ಬಸ್ ಇದೆ ಕುವೈತ್ ಸಿಟಿಯಿಂದ. ಸೊ ಹಾಗಾಗಿ ಆ ಬಸ್ ಮಿಸ್ ಆಯಿತು. ಹೋಗ್ತಿದ್ದೇವೆ ನಾವು. ಆಯಿತು, ಪರ್ಚೇಸ್ ಎಲ್ಲ ಆಯಿತು. ನಾನು ಹೆಚ್ಚಾಗಿ ಫರ್ವಾನಿ ಸೈಡ್ ಹೋಗ್ತೇನೆ. ಸೊ ಕುವೈತ್ ಸಿಟಿಗೆ ಆ ಇಂಡಿಯನ್ ಶಾಪ್ಗೋಸ್ಕರ ಬಂದದ್ದು ನಾನು. ಸೊ ನೆಕ್ಸ್ಟ್ ನಾನು ಮೊದಲೇ ಹೇಳಿದಾಗೆ ಇನ್ನೊಂದು ವಿಡಿಯೋದೊಂದಿಗೆ ಪ್ರತಿಯೊಂದು ಏರಿಯಾ ಏನಿರುತ್ತೆ ನೋಡಿ, ಕುವೈತ್ನ ಬೇರೆ ಬೇರೆ ಏರಿಯಾದ ಬಗ್ಗೆ ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ನಿಮಗೆ. ಓಕೆ, ಬಾಯ್, ಥ್ಯಾಂಕ್ ಯು.